ಸುಮಾರು 53 ಲಕ್ಷ ವೆಚ್ಚದಲ್ಲಿ ನಿರ್ಮಾಣವಾಗಿ 2 ತಿಂಗಳ ಹಿಂದೆಯಷ್ಟೇ ಉದ್ಘಾಟನೆಯಾಗಿದ್ದ ಮಲ್ಪಿಯ ಸೀ ವಾಕ್ಗೆ ದುಷ್ಕರ್ಮಿಗಳು ಹಾನಿ ಎಸಗಿರುವ ಅಂಶ ಬೆಳಕಿಗೆ ಬಂದಿದೆ. ಮಲ್ಪಿಯಲ್ಲಿ ಪ್ರವಾಸೋದ್ಯಮ ಅಭಿವೃದ್ಧಿಯ ನಿಟ್ಟಿನಲ್ಲಿ ಹಿಂದಿನ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದ ಪ್ರಮೋದ್ ಮಧ್ವರಾಜ್ ಅವರ ಮುತುವರ್ಜಿಯಲ್ಲಿ ಟೆಬ್ಮಾ ಶಿಪ್ಯಾರ್ಡ್ ಬಳಿಯಲ್ಲಿ ಇರುವ ಬ್ರೇಕ್ ವಾಟರ್ ಕಲ್ಲಿನ ಹಾದಿಯಲ್ಲಿ ಸೀ ವಾಕ್ ನಿರ್ಮಾಣ ಮಾಡಲಾಗಿತ್ತು. ಸುಮಾರು 53 ಲಕ್ಷ ವೆಚ್ಚದ ಈ ಸೀ ವಾಕ್ 480 ಮೀಟರ್ ಉದ್ದ ಹಾಗೂ 9 ಮೀಟರ್ ಅಗಲವಿದ್ದು, ಕಲಾವಿದ ಪುರುಷೋತ್ತಮ್ ಅಡ್ವೆ ಅವರು ಸುಂದರ ಕಲಾಕೃತಿಯನ್ನ ಇಲ್ಲಿ ರಚಿಸಿದ್ರು. ಅಲ್ಲದೆ ಪ್ರವಾಸಿಗರ ಅನುಕೂಲಕ್ಕೆ ಬೆಂಚುಗಳನ್ನ ನಿರ್ಮಿಸಲಾಗಿದ್ದು, ಎಲ್ಲ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿತ್ತು. ಆದರೆ ಕಳೆದ ರಾತ್ರಿ ಕುಡಿದ ಮತ್ತಿನಲ್ಲಿ ಆವರಣದ ಗೋಡೆಯ ಮಾರ್ಬಲ್ಸ್ಗಳನ್ನ ಕಿತ್ತು ಹಾಕಿ ವಿಕೃತ ಮೆರೆಯಲಾಗಿದೆ. 10ಕ್ಕೂ ಹೆಚ್ಚು ಮಾರ್ಬಲ್ಸ್ಗಳನ್ನ ಕಿತ್ತೊಗೆದು ಧ್ವಂಸ ಮಾಡಲಾಗಿದೆ. ರಾತ್ರಿ ಹೊತ್ತು ಬಂದಿರುವ ಯುವಕರ ತಂಡ ಇಲ್ಲಿ ಕುಡಿದು ಮಾರ್ಬಲ್ಸ್ ಧ್ವಂಸ ಮಾಡಿರಬಹುದು ಎಂದು ಅಂದಾಜಿಸಲಾಗಿದ್ದು, ಈ ಹಿಂದೆ ಉದ್ಘಾಟನೆ ಆದ ಕೆಲವೇ ದಿನಗಳಲ್ಲಿ ಕಲಾಕೃತಿಯ ಕೈಗೆ ಹಾನಿ ಮಾಡಲಾಗಿತ್ತು.